ಪ್ರಗತಿ ಮಡಿಲಿನಲ್ಲಿ ನಿಯಾಶಾ ಆಯುರ್ವೇದ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ ತಲೆ ಎತ್ತಿದೆ. ಎನೆಪೋಯ ಆಯುರ್ವೇದದ ಅಂಗಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆಯನ್ನ ನಿಯಾಶಾ ಆಯುರ್ವೇದ ಒಳಗೊಂಡಿದೆ. ಶುಚಿತ್ವಕ್ಕೆ ಇನ್ನೊಂದು ಹೆಸರೇ ನಿಯಾಶಾ. ನಮಸ್ಕಾರ ವೀಕ್ಷಕರೇ, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತನ್ಯ ಮಾಣಿಲ. ಇಂದಿನ ಈ ಸಂಚಿಕೆಯಲ್ಲಿ ನಾವಿರುವಂಥದ್ದು ಪಂಡಿತ್ ಹೌಸ್ನ ವಿಜೇತ್ ನಗರದಲ್ಲಿರುವಂತಹ ಎನಪೋಯ ವಿಶ್ವವಿದ್ಯಾನಿಲಯದ ಅಂಗಸಂಸ್ಥೆಯಾದಂತಹ ನಿಯಾಶಾ ಆಯುರ್ವೇದಿಕ್ ಹೆಲ್ತ್ ಹಾಗೂ ವೆಲ್ನೆಸ್ ಸೆಂಟರ್ನಲ್ಲಿ. ಆಸ್ಪತ್ರೆಯ ಒಳ ಪ್ರವೇಶಿಸಿದ್ರೆ ತಂಪಾದ ಅನುಭವ. ಪ್ರಶಾಂತ ವಾತಾವರಣದಲ್ಲಿರುವ ಈ ಕಟ್ಟಡದಲ್ಲಿ ಹೊರರೋಗಿ ವಿಭಾಗವನ್ನ ನೋಡಬಹುದು. ಪಕ್ಕದಲ್ಲಿಯೇ ಆಯುರ್ವೇದ ಔಷಧಾಲಯವಿದೆ. ಹೊರ ಮತ್ತು ಒಳ ರೋಗಿಗಳಿಗೆ ಬೇಕಾದ ಆಧುನಿಕ ತಂತ್ರಜ್ಞಾನದ ಹೈಸ್ಪೀಡ್ ವೈಫೈ ವ್ಯವಸ್ಥೆ ಮತ್ತು ಊಟ ತಿಂಡಿಗೆ ಕ್ಯಾಂಟೀನ್ ವ್ಯವಸ್ಥೆಯೂ ಇಲ್ಲಿದೆ. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಇದ್ದಾರೆ ತಜ್ಞ ವೈದ್ಯೆ ಡಾಕ್ಟರ್ ಶಿಲ್ಪಾ, ಅಸಿಸ್ಟೆಂಟ್ ಪ್ರೊಫೆಸರ್ ಕಾಯ ಚಿಕಿತ್ಸಾ ವಿಭಾಗ, ಎನಪೋಯ ಆಯುರ್ವೇದಿಕ್ ಕಾಲೇಜು, ಮಂಗಳೂರು. ಬನ್ನಿ ಅವರನ್ನು ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮ್ಯಾಮ್ ನಮಸ್ತೆ, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಮ್ಯಾಮ್, ನಿಮ್ಮ ಈ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸಾ ಸೌಲಭ್ಯಗಳೆಲ್ಲ ಯಾವುದಿದೆ ಅಂತ? ನಮ್ಮ ನಿಯಾಶಾ ಆಯುರ್ವೇದ ಆಸ್ಪತ್ರೆಯಲ್ಲಿ ಹೊರರೋಗಿ ವಿಭಾಗಗಳಿದೆ. ಇದರಲ್ಲಿ ನಾವು ಬಂದಂತಹ ಕ್ಲೈಂಟ್ಸ್ಗಳಿಗೆ ಸೂಕ್ತವಾದಂತಹ ತಪಾಸಣೆಯನ್ನು ಮಾಡಿ ಮುಂದೆ ಅವರಿಗೆ ಯಾವ ಚಿಕಿತ್ಸೆಯನ್ನು ಬೇಕು ಅನ್ನೋದನ್ನು ಅಲ್ಲಿ ನಿರ್ಧರಿಸ್ತೇವೆ. ಅದೇ ರೀತಿ ನಮ್ಮಲ್ಲಿ IPD ಸೆಕ್ಷನ್ ಅಂದರೆ ಒಳರೋಗಿ ವಿಭಾಗಗಳು ಕೂಡ ಇವೆ. ಯಾರಿಗೆ ಇಲ್ಲಿ ನಿಂತು ಚಿಕಿತ್ಸೆಯನ್ನು ಮಾಡಬೇಕಾಗ್ತದೆಯೋ ಅಂಥವರನ್ನು ನಾವು IPD ಅಡ್ಮಿಷನನ್ನು ಮಾಡ್ಕೊಳ್ತೇವೆ. ಅದೇ ರೀತಿ ನಮ್ಮಲ್ಲಿ ಎಲ್ಲ ರೀತಿಯಾದಂತಹ ಪಂಚಕರ್ಮ ಚಿಕಿತ್ಸಾ ಸೌಲಭ್ಯಗಳಿವೆ. ಆಯಾ ವ್ಯಾಧಿಗಳಿಗೆ ಸಂಬಂಧಪಟ್ಟಂತೆ ಅಥವಾ ವೆಲ್ನೆಸ್ ಟ್ರೀಟ್ಮೆಂಟ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಚಿಕಿತ್ಸೆಯನ್ನು ಮಾಡುವಂಥ ಪಂಚಕರ್ಮ ಚಿಕಿತ್ಸಾ ವಿಭಾಗಗಳಿವೆ. ಅದೇ ರೀತಿ ಫಿಸಿಯೋಥೆರಪಿ ಚಿಕಿತ್ಸೆಯ ಸೌಲಭ್ಯ ಕೂಡ ಇಲ್ಲಿ ನಮ್ಮಲ್ಲಿದೆ. ಹಾಗೆ ಯೋಗ ಆಗಿರ್ಬೋದು ಅಥವಾ ನ್ಯಾಚುರೋಪತಿ ಚಿಕಿತ್ಸೆ ಆಗಿರ್ಬೋದು, ಈ ಚಿಕಿತ್ಸಾ ಸೌಲಭ್ಯಗಳು ಕೂಡ ಇಲ್ಲಿ ಲಭ್ಯವಿರುತ್ತದೆ. ಹೀಗೆ ಒಂದು ಪರಿಪೂರ್ಣವಾದಂತಹ ಚಿಕಿತ್ಸಾ ಸೌಲಭ್ಯ ನಿಯಾಶಾ ಆಯುರ್ವೇದದಲ್ಲಿ ದೊರೆಯುತ್ತದೆ. ಓಕೆ ಮ್ಯಾಮ್, ಚಿಕಿತ್ಸೆಯಲ್ಲಿ ನೋಡೋದಾದರೆ ಯಾವೆಲ್ಲ ರೋಗಗಳಿಗೆ ನೀವು ಚಿಕಿತ್ಸೆಯನ್ನು ನೀಡ್ತೀರಾ? ಇಲ್ಲಿ ನಾವು ಹಲವಾರು ವ್ಯಾಧಿಗಳಿಗೆ ಚಿಕಿತ್ಸೆಯನ್ನು ನೀಡ್ತೇವೆ. ಈಗ ಒಂದು ವಾತದ ತೊಂದರೆ ಅಂತ ಹೇಳ್ತೇವೆ, ಈಗ ಸಂಧಿವಾತ ಆಗಿರ್ಬೋದು ಅಥವಾ ಆಮವಾತ ಅಂತ ಹೇಳ್ತೇವೆ. ಹಾಗೆ ಎಲ್ಲ ರೀತಿಯ ಮಸ್ಕ್ಯುಲೋಸ್ಕೆಲಿಟಲ್ ಡಿಸಾರ್ಡರ್ಸ್, ಇದಕ್ಕೆ ನಮ್ಮಲ್ಲಿ ಸೂಕ್ತವಾದಂತಹ ಚಿಕಿತ್ಸೆ ಇದೆ. ಹಾಗೆ ಆಟೋಇಮ್ಯೂನ್ ಕಂಡೀಷನ್ಗಳು, ಈಗ ನಾವು ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೇವೆ, ಇಂಥ ರೋಗಗಳಿಗೆ ಕೂಡ ಆಯುರ್ವೇದದಲ್ಲಿ ಒಳ್ಳೆಯ ಚಿಕಿತ್ಸೆ ದೊರಕ್ತದೆ. ಹಾಗೆ ಅದರ ಜೊತೆಗೆ ನರ ಸಂಬಂಧಿ ಕಾಯಿಲೆಗಳಿರ್ಬೋದು, ಪಾರ್ಶ್ವವಾಯು, ಇಂಥ ಸಮಸ್ಯೆಗಳನ್ನು ನಾವು ನೋಡ್ತೇವೆ. ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಆದಮೇಲೆ ಇದಕ್ಕೆ ಒಳ್ಳೆಯ ಒಂದು ರೀಹ್ಯಾಬಿಲಿಟೇಷನ್ ಟ್ರೀಟ್ಮೆಂಟ್ ನಮ್ಮಲ್ಲಿ ಆಯುರ್ವೇದದಲ್ಲಿ ಲಭ್ಯ ಇರ್ತದೆ. ಇದಲ್ಲದೆ ಬೇರೆ ರೀತಿಯಾದಂಥ ನರ ಸಂಬಂಧಿ ಕಾಯಿಲೆಗಳಿರ್ಬೋದು, ಪಾರ್ಕಿನ್ಸನಿಸಮ್ ಡಿಸೀಸ್ ಅಂತ ಸಮಸ್ಯೆ ಇರ್ಬೋದು, ಅಥವಾ ಬೇರೆ ಡಿಜನರೇಟಿವ್ ಡಿಸಾರ್ಡರ್ಸ್, ಎಲ್ಲ ಸಮಸ್ಯೆಗಳಿಗೂ ಕೂಡ ಚಿಕಿತ್ಸೆ ಲಭ್ಯವಿರ್ತದೆ. ಅದೇ ರೀತಿ ನೋಡೋದಾದರೆ ಬೇರೆ ಸಿಸ್ಟಮಿಕ್ ಡಿಸಾರ್ಡರ್ಸ್, ಈಗ ಈ ನಮ್ಮ ಅಲರ್ಜಿ ಸಮಸ್ಯೆಗಳಿರ್ಬೋದು, ನಮ್ಮ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಈಗ ಅಸ್ತಮಾದಂತಹ ಕಾಯಿಲೆ ಹಲವಾರು ವರ್ಷಗಳಿಂದ ಜನರು ಇದರಿಂದ ಬಳಲ್ತಾ ಇರ್ತಾರೆ. ಇದಕ್ಕೆ ನಮ್ಮಲ್ಲಿ ಉತ್ತಮ ಚಿಕಿತ್ಸೆ ದೊರೀತದೆ. ಅದು ಬೇರೆ ಈಗ ಸ್ಕಿನ್ಗೆ ಅಂದರೆ ನಮ್ಮ ಚರ್ಮಕ್ಕೆ ಸಂಬಂಧಪಟ್ಟ ಅಲರ್ಜಿಗಳಿರ್ಬೋದು, ಹಲವಾರು ವರ್ಷಗಳಿಂದ ಬಳಲ್ತಾ ಇರುವಂತಹ ಅಲರ್ಜಿ ಸಮಸ್ಯೆಗಳು ಅಥವಾ ಸೋರಿಯಾಸಿಸ್ನಂತಹ ಆಟೋಇಮ್ಯೂನ್ ಕಂಡೀಷನ್ಗಳು, ಈ ರೀತಿಯಾದಂತಹ ಚರ್ಮ ವ್ಯಾಧಿಗಳಿಗೂ ಕೂಡ ಉತ್ತಮ ಚಿಕಿತ್ಸೆ ಇದೆ. ಅದೇ ರೀತಿ ಹೊಟ್ಟೆ ಸಂಬಂಧಪಟ್ಟಂತಹ ಕಾಯಿಲೆಗಳಾಗಿರ್ಬೋದು, ಈಗ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೇವೆ, ತುಂಬ ಸಮಯದಿಂದ ಇರುವಂತಹ ಈ ಗ್ಯಾಸ್ಟ್ರೈಟಿಸ್ ತೊಂದರೆ ಇರ್ಬೋದು, ಅಥವಾ ಈಗ IBS ಬಹಳಷ್ಟು
ಸಾಮಾನ್ಯವಾಗಿ ನಾವು ಕಾಣ್ತೇವೆ ಜನರಲ್ಲಿ, ಇರಿಟೇಬಲ್ ಬವೆಲ್ ಸಿಂಡ್ರೋಮ್, ಇಂಥದಕ್ಕೆಲ್ಲ ಒಳ್ಳೆಯ ಚಿಕಿತ್ಸೆ ಆಯುರ್ವೇದದಲ್ಲಿ ಲಭ್ಯವಿದೆ. ಅದರ ಜೊತೆಗೆ ಈ ಕಣ್ಣು, ಕಿವಿ, ಮೂಗು, ಬಾಯಿ ಇದಕ್ಕೆ ಸಂಬಂಧಪಟ್ಟಂತಹ ENT ಡಿಸಾರ್ಡರ್ಸ್ ಇದೆಲ್ಲದಕ್ಕೂ ಕೂಡ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ. ಅದೇ ರೀತಿ ಸ್ತ್ರೀ ರೋಗ, ಬಿಳಿ ಮುಟ್ಟಿರ್ಬೋದು ಅಥವಾ ಇನ್ಫರ್ಟಿಲಿಟಿ ತೊಂದರೆ ಇರ್ಬೋದು, ಇವೆಲ್ಲದಕ್ಕೂ ಕೂಡ ಆಯುರ್ವೇದದಲ್ಲಿ ಒಳ್ಳೆಯ ಚಿಕಿತ್ಸೆ ನಾವು ನೀಡ್ತೇವೆ. ಅದೇ ರೀತಿ ನಮ್ಮಲ್ಲಿ ಒಂದು ಶಲ್ಯತಂತ್ರ ವಿಭಾಗ ಅಂತ ಇದೆ. ಅದರಲ್ಲಿ ಯಾವುದೇ ಸರ್ಜಿಕಲ್ ತೊಂದರೆಗಳು, ಅಂದರೆ ಈಗ ಗುದ ಸಂಬಂಧಿ ಕಾಯಿಲೆಗಳಿರ್ಬೋದು ಅಥವಾ ವೆರಿಕೋಸ್ ವೇನ್ನಂತಹ ಸಮಸ್ಯೆಗಳಿರ್ಬೋದು, ಮತ್ತು ಈ ವ್ರಣ ತೊಂದರೆಗಳು, ಅಂದರೆ ಬಹಳಷ್ಟು ಸಮಯದಿಂದ ಗುಣ ಆಗದಂತಹ ಈ ವ್ರಣಗಳು, ಈಗ ಡಯಾಬಿಟಿಕ್ ಅಲ್ಸರ್ ಅಂತ ಹೇಳ್ತೇವೆ ಅಥವಾ ವೀನಸ್ ಅಲ್ಸರ್ಗಳಿರ್ಬೋದು, ಇಂಥದಕ್ಕೆಲ್ಲ ಒಳ್ಳೆಯ ಚಿಕಿತ್ಸೆ ನಮ್ಮಲ್ಲಿ ಲಭ್ಯವಿದೆ. ಕತ್ತು ನೋವು, ಬೆನ್ನು ನೋವು, ಸೊಂಟ ನೋವು, ಈ ರೀತಿಯಾದಂತಹ ಸ್ಪೈನ್ ಡಿಸಾರ್ಡರ್ಸ್, ಸ್ಪೈನ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಈಗ ಡಿಸ್ಕ್ ತೊಂದರೆ ಅಂತ ಹೇಳ್ತಾರೆ. ಸೊ ಇಂಥದಕ್ಕೆಲ್ಲ ಕೂಡ ಒಳ್ಳೆಯ ಚಿಕಿತ್ಸೆ ಲಭ್ಯ ಇದೆ. ಅದರ ಜೊತೆ ಮಕ್ಕಳಿಗೂ ಕೂಡ ಮಕ್ಕಳ ರೋಗಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸೆಗಳು ಕೂಡ ನಮ್ಮಲ್ಲಿ ಲಭ್ಯ ಇರ್ತದೆ. ಅದೇ ರೀತಿ ತಲೆ ಕೂದಲು ಉದುರುವಿಕೆ ಆಗಿರ್ಬೋದು ಅಥವಾ ಡ್ಯಾಂಡ್ರಫ್ನಂತಹ ಸಮಸ್ಯೆ ಆಗಿರ್ಬೋದು, ಈ ರೋಗಗಳಿಗೆ ಕೂಡ ಚಿಕಿತ್ಸಾ ಸೌಲಭ್ಯಗಳು ನಮ್ಮಲ್ಲಿ ಲಭ್ಯ ಇದೆ. ಓಕೆ ಮ್ಯಾಮ್, ಸೌಲಭ್ಯಗಳ ಬಗ್ಗೆ ಹೇಳಿದ್ರಿ. ಸೊ ಸಾಮಾನ್ಯವಾಗಿ ಇವಾಗ ಜನರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಆಯುರ್ವೇದದಲ್ಲಿ ಏನಾದರೂ ಚಿಕಿತ್ಸೆ ಪಡ್ಕೋಬೋದಾ? ಖಂಡಿತವಾಗಿಯೂ. ಈಗ ಆಯುರ್ವೇದದ್ದು 2 ಮುಖ್ಯವಾದಂತಹ ಧ್ಯೇಯ ಇದೆ. ಒಂದಂದರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ, ಅಂದರೆ ಸ್ವಸ್ಥ ವ್ಯಕ್ತಿಗಳ ಆರೋಗ್ಯವನ್ನು ಕಾಪಾಡುವಂಥದ್ದು, ಇದು ಮೊದಲನೇ ಧ್ಯೇಯ. ನಂತರ ಬರೋದು ಆತುರಸ್ಯ ವಿಕಾರ ಪ್ರಶಮನಂ, ಅಂದರೆ ರೋಗಿಗಳ ರೋಗವನ್ನು ನಿವಾರಣೆ ಮಾಡುವಂಥದ್ದು. ಹಾಗಾಗಿ ಸ್ವಾಸ್ಥ್ಯ ವ್ಯಕ್ತಿಗಳು ಖಂಡಿತವಾಗಿಯೂ ಆಯುರ್ವೇದದ ಪ್ರಯೋಜನವನ್ನು ಪಡ್ಕೊಳ್ಬೋದು. ಈಗ ವೆಲ್ನೆಸ್ ಟ್ರೀಟ್ಮೆಂಟ್ ಅನ್ನೋದು ಈಗ ಬಹಳ ಪ್ರಚಲಿತದಲ್ಲಿದೆ. ಅಂದರೆ ನಾವು ಒಬ್ಬ ಸ್ವಾಸ್ಥ್ಯ ವ್ಯಕ್ತಿಯ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೊಳ್ಬೋದು ಅನ್ನೋದು ಒಂದು ಮುಖ್ಯವಾದಂಥ ಪ್ರಶ್ನೆ. ಈಗ ಇದಕ್ಕೋಸ್ಕರ ನಾವು ವೆಲ್ನೆಸ್ ಟ್ರೀಟ್ಮೆಂಟ್, ಅಂದರೆ ಪಂಚಕರ್ಮ ಚಿಕಿತ್ಸೆಯಲ್ಲಿ ಕೆಲವೊಂದು ವಿಧಿವಿಧಾನಗಳಿವೆ. ಅದು ನಾವು ಸ್ವಾಸ್ಥ್ಯ ವ್ಯಕ್ತಿಗಳಿಗೂ ಕೂಡ ಮಾಡ್ಬೋದು. ಅದು ಸಿಂಪಲ್ ಅಭ್ಯಂಗ ಇರ್ಬೋದು ಅಥವಾ ಶೋಧನ ಚಿಕಿತ್ಸೆಗಳಿರ್ಬೋದು. ಋತುಗೆ ಅನುಸಾರವಾಗಿ ನಾವು ಪ್ಯೂರಿಫಿಕೇಷನ್ ಟ್ರೀಟ್ಮೆಂಟ್ಗಳನ್ನು ಮಾಡ್ತೇವೆ. ಇದು ಸ್ವಸ್ಥ ವ್ಯಕ್ತಿಗಳ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಅದರ ಜೊತೆಗೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಅಂತ ಹೇಳ್ತೇವೆ. ನಾವು ಅವರಿಗೆ ವಿವಿಧ ರೀತಿಯಾದಂತಹ ಆಹಾರ ವಿಧಾನಗಳ ಬಗ್ಗೆ ಜ್ಞಾನವನ್ನು ನೀಡುವಂಥದ್ದಾಗಿರ್ಬೋದು ಅಥವಾ ಅವರ ಡಯಟ್ ಪ್ಲ್ಯಾನನ್ನು ಮಾಡುವಂಥದ್ದಾಗಿರ್ಬೋದು. ಇಂಥದ್ದೆಲ್ಲ ಒಂದು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಬರುವಂಥದ್ದು. ಇದರ ಬಗ್ಗೆ ಮಾಹಿತಿಗಳನ್ನು ಕೂಡ ನಾವು ಒಬ್ಬ ಆರೋಗ್ಯವಂತರಿಗೆ ನೀಡ್ತೇವೆ. ಇದರಿಂದ ಅವರಿಗೆ ಅವರ ಲೈಫ್ ಸ್ಟೈಲ್ ಮಾಡಿಫೈ ಮಾಡಲಿಕ್ಕೆ ಬಹಳಷ್ಟು ಸಹಕಾರಿಯಾಗ್ತದೆ. ಈಗಿನ ಸಮಯದಲ್ಲಿ ನಾವು ಬಹಳಷ್ಟು ಜನರು ಈ ಸ್ಟ್ರೆಸ್ ಡಿಸಾರ್ಡರ್ಸಿಂದ ಬಳಲೋದನ್ನು ಸಾಮಾನ್ಯವಾಗಿ ನೋಡ್ತೇವೆ ನಾವು. ಸ್ಟ್ರೆಸ್ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ. ಹಾಗಾಗಿ ಜಸ್ಟ್ ಒಂದು ರಿಲ್ಯಾಕ್ಸೇಷನ್ ಆಗಲಿಕ್ಕೆ ಕೂಡ ನಮ್ಮ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ಕೊಳ್ಬೋದು. ಅವರ ಮಾನಸಿಕ ಸ್ವಾಸ್ಥ್ಯತೆ ಹಾಗೂ ದೈಹಿಕ ಸ್ವಾಸ್ಥ್ಯ ಇವೆರಡನ್ನು ಕೂಡ ಕಾಪಾಡ್ಕೊಳ್ಬೋದು. ಇಲ್ಲಿ ಯೋಗ ತರಗತಿಯನ್ನು ನೀಡಲಾಗುತ್ತದೆ. ಮೇಲ್ಮಹಡಿಗಳಿಗೆ ತೆರಳಲು ಎಲಿವೇಟರ್ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಚಿಕಿತ್ಸೆ ಪಡೆಯುವ ರೋಗಿಗಳಿಗೆ ಎಸಿ, ನಾನ್ ಎಸಿ, ಪೀಠೋಪಕರಣ ಹೊಂದಿದ ಕೊಠಡಿಗಳಿವೆ.
ಪುರುಷರಿಗೆ ಮತ್ತು ಮಹಿಳೆಯರಿಗೆ ಆಯುರ್ವೇದ ಚಿಕಿತ್ಸೆ ಪಡೆಯಲು ಪ್ರತ್ಯೇಕ ವಿಭಾಗ ಮತ್ತು ಪ್ರತ್ಯೇಕ ನುರಿತ ಅನುಭವಸ್ಥ ವೈದ್ಯರೊಂದಿಗೆ ಸಿಬ್ಬಂದಿಗಳು ಇರೋದನ್ನ ಈ ಆಸ್ಪತ್ರೆಯ ವೈಶಿಷ್ಟ್ಯಗಳಲ್ಲಿ ಒಂದು. ಮನೆಯ ವಾತಾವರಣದಲ್ಲಿ ಆಯುರ್ವೇದ ಚಿಕಿತ್ಸೆ ಪಡೆಯುವ ಅನುಭವ, ರೋಗಿಗಳ ಉಡುಪನ್ನ ಶುಚಿಗೊಳಿಸಲು ಲಾಂಡ್ರಿ ವ್ಯವಸ್ಥೆ, ಪುರುಷರಿಗೆ ನೀಡುವ ಆಯುರ್ವೇದ ಚಿಕಿತ್ಸೆ ಕೊಠಡಿಯಲ್ಲಿ ಫಿಜಿಯೋಥೆರಪಿಗೆ ತಯಾರಾಗುತ್ತಿರೋದು, ಮಹಿಳೆಯರ ಆಯುರ್ವೇದ ಚಿಕಿತ್ಸಾ ಕೊಠಡಿಯಲ್ಲಿ ಚೂರ್ಣಪಿಂಡ ಸ್ವೇದಕ್ಕೆ ತಯಾರಿ, ನಿಯಾಶಾ ಆಯುರ್ವೇದ ಆಸ್ಪತ್ರೆಯಲ್ಲಿ ಥೆರಪಿ, ಪಂಚಕರ್ಮ ಥೆರಪಿ, ENT ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆ, ರೋಗಿಗಳಿಗೆ ನೀಡುವ ಎಲ್ಲ ಆಯುರ್ವೇದ ಚಿಕಿತ್ಸೆಗಳನ್ನು ಇಲ್ಲಿ ಕಾಣಬಹುದು.
ಆಯುರ್ವೇದ ಚಿಕಿತ್ಸೆ ನೀಡುವ ರೋಗಿಗಳಿಗೆ ಎಸಿ ಡಿಲಕ್ಸ್ ರೂಮ್ ಅಲ್ಲದೆ ಎಸಿ ಟ್ವಿನ್ ಬೆಡ್ ರೂಮ್ಗಳನ್ನು ಕಾಣಬಹುದು. 2 ರೋಗಿಗಳು ಒಂದೇ ರೂಮಿನಲ್ಲಿರುವ ವ್ಯವಸ್ಥೆ ಇದಾಗಿದೆ. ನುರಿತ ತಜ್ಞ ವೈದ್ಯರನ್ನು ಮತ್ತು ಸಿಬ್ಬಂದಿ ವರ್ಗದವರನ್ನ ಹೊಂದಿರುವ ನಿಯಾಶಾ ಆಯುರ್ವೇದ ಆಸ್ಪತ್ರೆಯಲ್ಲಿ ಹೊರರೋಗಿ ವಿಭಾಗ, ಒಳರೋಗಿ ವಿಭಾಗ, ರಾಜ್ಯ, ಅಂತಾರಾಜ್ಯ, ವಿದೇಶಿಯರು ಆಯುರ್ವೇದ ಚಿಕಿತ್ಸೆ ಪಡೆದು ಆರೋಗ್ಯವನ್ನ ಕಾಪಾಡಿಕೊಂಡಿದ್ದಾರೆ. ಆಯುರ್ವೇದ ಚಿಕಿತ್ಸೆಯಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ. ಆದ್ದರಿಂದ ಪುರುಷರು, ಮಹಿಳೆಯರು ಅಲ್ಲದೆ ಯುವಕ ಯುವತಿಯರು ಕೂಡ ಆಯುರ್ವೇದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋದು ವಿಶೇಷ. ಈ ಆಸ್ಪತ್ರೆಯಲ್ಲಿ ಉಳಿದುಕೊಳ್ಳುವ ರೋಗಿಗಳ ಅನುಕೂಲಕ್ಕಾಗಿ ವ್ಯಾಯಾಮ ಶಾಲೆ ಕೂಡ ಇದೆ. ಆಯುರ್ವೇದ ಚಿಕಿತ್ಸೆಯನ್ನು ನಿಯಾಶಾದಲ್ಲಿ ಪಡೆದರೆ ತಮ್ಮ ಮನೆಯಲ್ಲಿಯೇ ಆಯುರ್ವೇದ ಚಿಕಿತ್ಸೆ ಪಡೆದ ಅನುಭವವಾಗುತ್ತದೆ ಎಂದು ಹೇಳುತ್ತಾರೆ ಇಲ್ಲಿ ಚಿಕಿತ್ಸೆ ಪಡೆದ ಪುರುಷ ಹಾಗೂ ಮಹಿಳಾ ರೋಗಿಗಳು.
ವೀಕ್ಷಕರೇ, ನಿಯಾಶಾ ಆಯುರ್ವೇದ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ನಲ್ಲಿ ನೀಡುವಂತಹ ಚಿಕಿತ್ಸೆ ಹಾಗೂ ಔಷಧಿಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.